ಬೆಂಗಳೂರಿನ ಕಂಬಳಕ್ಕೆ ಇನ್ನೇನು ಗಂಟೆಯ ಗಣನೆಗಳು ಆರಂಭವಾಗಿದೆ. ಇದೀಗ ಬೆಂಗಳೂರಿನ ಕಂಬಳಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗ್ತಾ ಇರುವಂತಹ ಕೋಣಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಕೋಣಗಳ ಸ್ನಾನದ ವ್ಯವಸ್ಥೆಗಳಿಗೆ ಮಾಡ್ತಿರುವಂಥದ್ದು, ಕೋಣದ ಪರಿಚಾರಕರು ಕೂಡ ಇಲ್ಲೇ ಸ್ನಾನವನ್ನು ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ನೀವು ಈಗ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಕಂಬಳದ ಗದ್ದೆ ಹೇಗಿರುತ್ತೋ ಅಥವಾ ನಮ್ಮೂರಿನ ಕಂಬಳದ ಸುತ್ತಮುತ್ತಲಿನ ಪ್ರದೇಶಗಳು ಹೇಗಿರುತ್ತೋ ಅದೇ ರೀತಿಯ ವಾತಾವರಣ ಇಲ್ಲಿರುವಂಥದ್ದು. ಈಗ ಕಂಬಳದ ಕರೆ ಮತ್ತು ನಿಶಾನಿಯ ಕೋಲನ್ನು ಅಳವಡಿಸುವಂತಹ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ನಾವು ಕಂಬಳದ ಕರೆಯ ಪಕ್ಕದಲ್ಲಿ ಸಾಗಿ ಆ ನಿಶಾನಿಯ ಒಂದು ಅಳವಡಿಕೆ, ನಿಶಾನಿ ಕೋಲನ್ನು ಅಳವಡಿಸುವಂತಹ ಕಾರ್ಯ ಹೇಗಾಗ್ತಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗ ನೀವು ನೋಡ್ತಾ ಇದ್ದೀರಿ ಕಂಬಳ ಕರೆ ಹೇಗಾಗಿದೆ ಅನ್ನುವಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಕಂಬಳ ಕರೆಯ ನಿರ್ಮಾಣ ಆಗಿದೆ ಅನ್ನುವಂತಹ ವರದಿಯನ್ನು ನಿಮಗೆ ನಿರಂತರವಾಗಿ ಮಾಡಲಾಗಿತ್ತು. ಅದರ ಜೊತೆಗೆ ಲೈಟಿಂಗ್ಸ್ ವ್ಯವಸ್ಥೆ, ಕಂಬಳ ರಾತ್ರಿಯೂ ಕೂಡ ನಡೆಯೋದ್ರಿಂದ ಲೈಟಿಂಗ್ ವ್ಯವಸ್ಥೆಯೂ ಕೂಡ ಬಹಳ ವಿಶೇಷವಾಗಿ ಬೇಕು ಮತ್ತು ಸೂಕ್ತವಾಗಿರಬೇಕು. ಕಂಬಳಕ್ಕೆ ಲೈಟಿಂಗ್ ಮಾಡೋದು ಬಹಳ ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಂಬಳಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವವರು ಇರ್ಬೋದು. ಮತ್ತು ಇದೀಗ ನೀವು ನೋಡ್ತಾ ಇರುವಂಥದ್ದು ಕನೆ ಹಾಲಗೆಯ ನಿಶಾನಿಯನ್ನು ಅಳವಡಿಕೆ ಮಾಡುವಂಥದ್ದು. ನೋಡಿ, ಆರೂವರೆ ಕೋಲು ಅಂತ ಏನು ಕರಿತೇವೆ, ಅದರ ನಿಶಾನಿಯನ್ನು ಅಳವಡಿಕೆ ಮಾಡುವಂಥದ್ದಕ್ಕೆ ಇಲ್ಲೆಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ನಾಳೆ ಬೆಳಗ್ಗೆ ಕಂಬಳ ಆರಂಭವಾಗಲಿಕ್ಕಿದೆ. ಅದಕ್ಕೆ ಪೂರ್ವ ತಯಾರಿಯ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ನಿಶಾನಿಯ ಕೆಲಸ ಕಾರ್ಯಗಳು ಆಗ್ತಾ ಇರುವಂಥದ್ದು. ಜೊತೆಗೆ ಅದನ್ನು ಮೇಲೆಗೆ ಕಟ್ತಾ ಇರುವಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕಂಬಳ ಕರೆ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಈ ಒಂದು ಆರೂವರೆ ಕೋಲು ಅಂದರೆ ಕನೆ ಹಾಲಗೆಯ ಓಟಗಾರರಿಗೆ ಇಲ್ಲಿ ನೀರನ್ನು ಚಿಮುಕಿಸುವಂತಹ ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕಿಗೆ ಸರಿಯಾಗಿ ಇದು 6:30, ಮಿಡ್ಲಲ್ಲಿ 7:30 ಇದೆ, ಮತ್ತೊಂದು ಇದೆ 6:30, 7:30 ಮತ್ತು 6:30. ಅಂದರೆ ಇದಕ್ಕೆ ಚಿಮುಕಿಸಿದರೆ ಆತ ಗೆದ್ದಂತೆ ಅನ್ನುವಂಥದ್ದಿದೆ. ಆದ್ದರಿಂದ ಇದು ಬಹಳ ವಿಶೇಷವಾಗಿ ಕನೆ ಹಲಗೆಯ ಈ ಒಂದು ಸ್ಪರ್ಧೆ ಇಲ್ಲಿ ನೋಡುಗರನ್ನು ಆಕರ್ಷಿಸ್ತದೆ. ಇದು ಸುಮಾರು 6:30 ಕೋಲು ಎತ್ತರಕ್ಕೆ ಸಾಗ್ತದೆ. 6:30 ಕೋಲು ಎತ್ತರಕ್ಕೆ ಮೇಲಕ್ಕೆ ಏರಿಸಲ್ಪಡ್ತದೆ. ಅಲ್ಲಿಗೆ ನೀರನ್ನು ಚಿಮುಕಿಸಬೇಕು ಅನ್ನುವಂತಹದ್ದು ನಿಯಮ. ಈ ನೀರನ್ನು ಚಿಮುಕಿಸುವಂತಹ ದೃಶ್ಯ ಒಂದು ವೈಭವದ ರೀತಿಯಲ್ಲಿರ್ತದೆ. ಆ ದೃಶ್ಯ ವೈಭವವನ್ನು ಕಟ್ಟಿಕೊಡೋದಕ್ಕೆ ಈಗ ಬೆಂಗಳೂರು ಕೂಡ ಕಾರಣ ಆಗ್ತಾ ಇದೆ. ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆರೂವರೆ ಕೋಲು ಎತ್ತರದಲ್ಲಿ ಈ ನಿಶಾನಿಯನ್ನು ಕಟ್ಟುವಂಥ ಕೆಲಸ ಅಲ್ವಾ, ನಿಶಾನಿಯನ್ನು ಕಟ್ಟುವಂಥ ಕೆಲಸ ನಡೀತಾ ಇದೆ. 6:30 ಕೋಲು ಎತ್ತರ, ಮಧ್ಯದ್ದು 7:30 ಕೋಲು ಎತ್ತರ. 6:30 ಕೋಲು ಎತ್ತರಕ್ಕೆ ನಿಶಾನಿಯನ್ನು ಕಟ್ಟುವಂಥ ಕೆಲಸ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ ಇಲ್ಲಿಯ ಪ್ರಮುಖರು. ಜೊತೆಗೆ ಇದು ಕನೆ ಹಲಗೆಯ ಬಹಳ ಹೈಲೈಟ್ ಒಂದು ಆಗಿರುವಂತಹ ವಿಭಾಗ. ಈ ಕನೆ ಹಲಗೆಯಲ್ಲಿ ಓಡಿಸುವಂತಹ ಕೋನಗಳ ಕನೆ ಹಲಗೆಯಿಂದ ಚಿಮ್ಮುವಂತಹ ನೀರು ಈ ನಿಶಾನಿಗೆ ಅಂದರೆ ಮೇಲ್ಭಾಗಕ್ಕೆ ಕಟ್ಟಿದ ನಂತರ ಅದಕ್ಕೆ ತಾಗಬೇಕು ಅನ್ನುವಂತಹದ್ದು ನಿಯಮ. ಅದಕ್ಕೆ ತಾಗಿದ ನಂತರ ಅಂದರೆ 6:30 ಕೋಲು 7:30 ಕೋಲು 7:30 ಕೋಲು ಅಂತೇನು ಕರಿತೀವಿ, ಅದಕ್ಕೆ ನೀರು ಚಿಮುಕಿಸಿದರೆ ಅದಕ್ಕೆ ನೀರು ಬಿದ್ದರೆ ಅದು ಅವರು ಗೆದ್ದಂತೆ ಅನ್ನುವಂಥದ್ದಿದೆ. ಈ ಬಗ್ಗೆ ಮಾತನಾಡಿಸುವ ಹಾಗೆ ಇಲ್ಲಿಯ ಪ್ರಮುಖರು ಮಾತನಾಡ್ತಾರೆ. ಈಗ ನಿಶಾನಿ ಅಂದರೆ ಏನು ಮತ್ತು 6:30 ಕೋಲು ಅಂದರೆ ಏನು, 7:30 ಕೋಲು ಅಂದರೆ ಏನು, ಅದು ಎಷ್ಟು ಎತ್ತರಕ್ಕೆ ಇರುತ್ತೆ? ಅದು 6:30 ಕೋಲು ಅಂತ ಹೇಳಿದರೆ 6:30 ಕೋಲಿಗೆ ಎತ್ತರ ಇರ್ತದೆ. ನೀರಿನಿಂದ 6:30 ಕೋಲು ಇರ್ತದೆ. ಇದು ಏನು ಅಂತ ಹೇಳಿದರೆ ಇದರಲ್ಲಿ ನಮ್ಮ ಸ್ಪರ್ಧೆಯಲ್ಲಿ 6 ವಿಭಾಗಗಳಿವೆ. ಅದರಲ್ಲಿ ಕನ ಹಲಗೆ ಒಂದು ಮೊದಲನೇ ವಿಭಾಗ. ಅದು ಅದಕ್ಕೆ ಹಲಗೆ ಕಟ್ತಾರೆ. ಆ ಹಲಗೆಯಲ್ಲಿ ನೀರು ಹಾಯಿಸ್ತದೆ. ಅದು ಇದಕ್ಕೆ ಮುಟ್ಟಿದರೆ ಅದಕ್ಕೆ ಸೆಕೆಂಡ್ ಮೆಡಲ್ ಸಿಗ್ತದೆ. ಈ 6:30 ಕೋಲು ಸಿಕ್ಕಿದ್ರೆ 7:30ಗೆ ಹಾಯಿಸಿದರೆ ಫಸ್ಟ್ ಮೆಡಲ್ ಸಿಗ್ತದೆ. 7:30ಗೆ ಇಬ್ಬರು ಹಾಯಿಸಿದರೆ ಇಬ್ಬರಿಗೂ ಫಸ್ಟೇ ಕೊಡಬೇಕು. ಅವರಿದ್ದವರು ಎಷ್ಟು ಮಂದಿ ನೀರು ಹಾಕಿದ್ರು ಅಷ್ಟೇ ಬಹುಮಾನ ಅವರಿಗೆ ಕೊಡಬೇಕು. ಓಕೆ, ಸಮಾನ ಬಹುಮಾನ ಕೊಡಬೇಕು. 6:30 ಕೋಲು ಅಂತಂದರೆ ಎಷ್ಟು ಎತ್ತರ ಸರ್ ಅದು ಮೀಟರ್ ಲೆಕ್ಕದಲ್ಲಿ? ಮೀಟರ್ ಲೆಕ್ಕದಲ್ಲಿ ಒಂದು 5.5 ಮೀಟರ್. 5.5 ಮೀಟರ್. ಹೌದು. ಹಾಂ, ಇದೀಗ ಫೀಟ್ ಲೆಕ್ಕದಲ್ಲಿ 6.25 ಫೀಟ್, 16.25 ಫೀಟು. ಅದು 18 ಮುಕ್ಕಾಲು ಫೀಟು. 18 ಮುಕ್ಕಾಲು ಫೀಟು.
ನೋಡಿ ಇದು ಬಹಳ ವಿಶೇಷವಾದಂಥ ಸ್ಪರ್ಧೆ. ಏನು ಅಂತಂದರೆ ಇಲ್ಲಿ 7.5 ಕೋಲಿಗೆ ಯಾರು ನೀರು ಚಿಮುಕಿಸ್ತಾರೋ ಅವರು ಪ್ರಥಮ ಸ್ಥಾನಿ ಆಗ್ತಾರೆ. 6.5 ಕೋಲಿಗೆ ಯಾರು ನೀರು ಚಿಮುಕಿಸ್ತಾರೋ ಅವರು ದ್ವಿತೀಯ ಸ್ಥಾನಿ ಆಗ್ತಾರೆ. 7.5 ಕೋಲಿಗೆ 2ರಿಂದ ಹೆಚ್ಚು ಎಷ್ಟೇ ಜನ ಚಿಮುಕಿಸಿದರೂ ಅವರಿಗೆ ಪ್ರಥಮ ಸ್ಥಾನ, 6.5 ಕೋಲಿಗೆ ಎಷ್ಟೇ ಜನ ಚಿಮುಕಿಸಿದರೂ ಅವರಿಗೆ ದ್ವಿತೀಯ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಮಾಹಿತಿ. ಇದು ಯಾವ ರೀತಿಯಾಗಿ ಕರೆ ರೆಡಿ ಆಗ್ತಾ ಇದೆ, ಯಾವ ರೀತಿಯಾಗಿ ನಿಶಾನಿ ಏರಿಸುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಬೆಂಗಳೂರಿನ ಕಂಬಳಕ್ಕೆ ಯಾವ ರೀತಿಯಾಗಿ ತಯಾರಿಗಳು ನಡೆದಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ವಿ. ಇದು ಕರೆ, ಬೆಂಗಳೂರಿನ ಕಂಬಳದ ಕರೆ. ಇದರ ಪಕ್ಕದಲ್ಲಿ ಗ್ಯಾಲರಿಯ ನಿರ್ಮಾಣ ಆಗ್ತಾ ಇದೆ. ಗ್ಯಾಲರಿ ಸುಮಾರು 8,000ಕ್ಕೂ ಅಧಿಕ ಜನರು ಕುಳಿತುಕೊಳ್ಳಬಹುದಾದಂತಹ ವಿಶೇಷವಾದಂತಹ ಗ್ಯಾಲರಿಯ ನಿರ್ಮಾಣ ಆಗಿದೆ. 8,000ಕ್ಕೂ ಅಧಿಕ ಜನ ಕುಳಿತುಕೊಳ್ಳಬಹುದಾದಂತಹ ವಿಶೇಷವಾದ ಗ್ಯಾಲರಿಯ ಮೇಲ್ಭಾಗಕ್ಕೆ ಚೇರನ್ನು ಹಾಕಲಾಗುತ್ತೆ. ಹೀಗೆ ಚೇರನ್ನು ಜೋಡಿಸಲಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕೆಂಪು ಚೇರ್ಗಳನ್ನು ಜೋಡಿಸಿದ್ದಾರೆ. ಇದೇ ರೀತಿ ಚೇರ್ಗಳನ್ನು ಜೋಡಿಸಿ ಗ್ಯಾಲರಿಯನ್ನು ನಿರ್ಮಾಣ ಮಾಡಲಾಗುತ್ತೆ. ಅದರ ಜೊತೆಗೆ ಬಲಭಾಗದಲ್ಲಿ ಮತ್ತೊಂದು ಗ್ಯಾಲರಿಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಅಲ್ಲಿ ಬಲಭಾಗದಲ್ಲಿಯೂ ಕೂಡ ಇದರ ವೀಕ್ಷಕರು ಇರ್ತಾರೆ. ಒಟ್ಟಿನಲ್ಲಿ ಇಲ್ಲೀಗ ನೀವು ನೋಡ್ತಾ ಇರುವಂತಹದ್ದು ರಾಜ ಮಹಾರಾಜ ಕರೆಯ ಪಕ್ಕದ ಕಂಬಳದ ವ್ಯವಸ್ಥೆಗಳು ಹೇಗಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ 2 ಮುಖ್ಯ ವೇದಿಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ಆ 2 ಮುಖ್ಯ ವೇದಿಕೆಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ವೇದಿಕೆಯ ನಿರ್ಮಾಣದ ಕಾರ್ಯವು ಕೂಡ ಪೂರ್ಣಗೊಳ್ಳುತ್ತೆ. ಈಗಾಗಲೇ ಆ ವೇದಿಕೆಯ ನಿರ್ಮಾಣ ಕಾರ್ಯದ ಕೆಲಸ ಕಾರ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ವೇದಿಕೆಯ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದರೆ ಬಹಳ ವಿಶೇಷವಾಗಿ ಸಾಂಪ್ರದಾಯಿಕ ವೇದಿಕೆ ಅಂತ ಹೇಳ್ಬೋದು. ಮತ್ತೊಂದಷ್ಟು ಸ್ಪಾನ್ಸರ್ಸ್ಗಳನ್ನು ಗುರುತಿಸುವಂಥದ್ದು ಮತ್ತು ಸ್ಪಾನ್ಸರ್ಸ್ಗಳ ಇರುವಂತಹ ವ್ಯಾನರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೆ ಕರೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ರಿ. ಒಟ್ಟಿನಲ್ಲಿ ಕರೆಯ ಸುತ್ತಮುತ್ತ ಬಹಳ ವಿಶೇಷವಾದಂತಹ ಆಕರ್ಷಣೀಯ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ಗ್ಯಾಲರಿ. ಜೊತೆಗೆ ಪಕ್ಕದಲ್ಲಿರುವಂತಹ ವ್ಯವಸ್ಥೆಗಳು, ಬೃಹತ್ ಎರಡು ಸಭಾ ವೇದಿಕೆಗಳು, ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಹೈಲೈಟ್ ಆಗ್ತಾ ಇದೆ. ಇದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸಂಜೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.